ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿ ವಯೋವೃದ್ಧೆ 89 ವರ್ಷ ಪ್ರಾಯದ ರಾಧಾ ಅವರು ಸೋದರಿಯ ಮಗನ ಜೊತೆಗೆ ಕೆಂತೂರು ಶಾಲೆಯ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದರು. 80 ವರ್ಷ ಪ್ರಾಯ ದಾಟಿದವರಿಗೆ ಮನೆಯಿಂದಲೇ ಮತದಾನ ಮಾಡಲು ಅವಕಾಶವಿದೆ. ಆದರೆ ಮತಗಟ್ಟೆಗೆ ತೆರಳಿಯೇ ಮತ ಚಲಾಯಿಸುತ್ತೇನೆ ಎಂದು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಅವರನ್ನ ಮತಗಟ್ಟೆಗೆ ಕರೆದೊಯ್ಯಲಾಗಿತ್ತು. ಏತ್ ವರ್ಷ ಆಡಿರೆಗೆ ಎಂಚಾಪುಣ ಮೈನಿ 100 ವರ್ಷ ಆದಿನಿ ಓಟ್ ಮಾಡ್ರೆ ಬರ್ತಾರೆ ದಾದ ಅವನೊಂದಿರಿ ಮನಸ್ಸಿಗೆ ಆಮೇಲೆ ಓಟು ಹಾಕ್ಲಿಕ್ಕೆ ಇಲ್ಲೇ ಬರ್ತಿದ್ರು. ಸುಮಾರು ವರ್ಷದಿಂದ ಇಲ್ಲೇ ಬರ್ತಾ ಇದ್ದಾರೆ. ನಾವು ಚಿಕ್ಕದಿಂದ ಇರುವಾಗ ಇಲ್ಲೇ ಬರ್ತಿದ್ವಿ. ನಾವು ಶಾಲೆ ಹೋಗ್ತಿರೋ ಇವ್ರು ಕರ್ಕೊಂಡ್ ಬಂದಿದ್ವಿ. ಅವಕಾಶ ಇತ್ತಲ್ಲ ಮನೆಯಲ್ಲಿ, ಅಂದ್ರೆ ಮನೆಯಲ್ಲಿ ಅವಕಾಶ ಇತ್ತು. ಆದ್ರೆ ಇವ್ರು ಹೇಳ್ತಾರೆ ನಾನು ಇಲ್ಲಿ ಬಂದು ಓಟ್ ಹಾಕ್ತೇನೆ, ನನಗೆ ಅಲ್ಲೇ ಹೋಗ್ಬೇಕು, ನನಗೆ ನಡೀಲಿಕ್ಕೆ ಆಗ್ತದೆ, ಹಾಗಾಗಿ ನಾನು ಇಲ್ಲೇ ಬಂದು ಓಟ್ ಹಾಕ್ತೇನೆ ಅಂತ ಹೇಳಿ ಅವರ ಆಸೆಯಿಂದ ನಾವು ಬಂದ